ನೋಂದಣಿ ಕಚೇರಿಯಲ್ಲಿ ನೋಂದಣಿ ಕಾರ್ಯದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಪೂರೈಕೆಯಾದ ನೋಂದಣಿ ಉಪಕರಣಗಳಲ್ಲಿ ನೋಂದಣಿ ಕಾರ್ಯಕ್ಕೆ ಪುತ್ತೂರು ಶಾಸಕರಾದ ಸಂಜೀವ ಮಠಂದೂರು ಅವರು ಚಾಲನೆ ನೀಡಿದರು. ಪುತ್ತೂರು ನೋಂದಣಿ ಕಚೇರಿಯಲ್ಲಿ ದಾಖಲೆಗಳನ್ನು ನೋಂದಣಿ ಅಪೇಕ್ಷಿಸಿ ಬಂದ ದಾಖಲೆಗಳ ಸಂಖ್ಯೆ ಅಧಿಕವಾಗಿ ದಾಖಲೆಗಳ ನೋಂದಣಿ ಕಾರ್ಯ ವಿಳಂಬ ಆಗ್ತಿತ್ತು. ಇದನ್ನು ನಿವಾರಿಸಲು ಶಾಸಕರಾದ ಸಂಜೀವ ಮಠಂದೂರು ಅವರು ನೋಂದಣಿ ಇಲಾಖೆಯ ಮಹಾಪರಿವೀಕ್ಷಕರಿಗೆ ಮನವಿ ಮಾಡಿದ ಮೇರೆಗೆ ಹೆಚ್ಚುವರಿಯಾಗಿ 3 ಕಂಪ್ಯೂಟರ್, ಸ್ಕ್ಯಾನರ್, ಪ್ರಿಂಟರ್ ಸಹಿತ ನೋಂದಣಿ ಕಾರ್ಯಕ್ಕೆ ಅಗತ್ಯವಾದ ಉಪಕರಣಗಳನ್ನು ಪುತ್ತೂರು ನೋಂದಣಿ ಕಚೇರಿಗೆ ಒದಗಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಲೋಕಾರ್ಪಣೆ ಮಾಡಬೇಕೆನ್ನುವಂಥ ದಿಸೆಯಿಂದ ಹಾಕಿಕೊಂಡಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ನಮ್ಮ ತಾಲೂಕು ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಅವರು, ಸಬ್ ರಿಜಿಸ್ಟ್ರಾರ್ ಅವರು, ನಮ್ಮ ಶಿವಪ್ರಸಾದ್ ಅವರು, ವಿಜಯ ರಾಧಾಕೃಷ್ಣ ಸಂಭಾಷಣೆ ಕೃಷ್ಣಕುಮಾರ್, ನಮ್ಮ ಮುಖ್ಯಮಂತ್ರಿ, ಎಲ್ಲ ದಸ್ತಾವೇಜು ಬರಹಗಾರರು, ಎಲ್ಲ ಮಾಧ್ಯಮದ ಮಿತ್ರರೇ, ಪುತ್ತೂರು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ 2ನೇ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ತಾ ಇದ್ದೇವೆ. ನಮ್ಮ ಶಾಸಕರಾದ ಅಂದರೆ 2 ಕಾರ್ಯಕ್ರಮಗಳು ಅಂದರೆ ಆ ಸಮಸ್ಯೆಯ ಮಧ್ಯೆ ಜನರಿಗೆ ಎಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ಬೋದು ಆ ದಿಸೆಯಿಂದ ಇವತ್ತು 2ನೇ ಕಾರ್ಯಕ್ರಮ. ಕರ್ನಾಟಕ ಸರ್ಕಾರದ ಇವತ್ತು ಉದ್ದೇಶ ಜನಸಾಮಾನ್ಯರಿಗೆ ಆ ಕನಿಷ್ಠ ಸೇವೆಗಳನ್ನು ಶೀಘ್ರ ಒದಗಿಸಬೇಕು ಎನ್ನುವ ದೃಷ್ಟಿಯಿಂದ, ಅದು ಕೂಡ ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆ ಇರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕರ್ನಾಟಕ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಕಾವೇರಿ ಸಾಫ್ಟ್ವೇರ್ ಮತ್ತು ಭೂಮಿ ಸಾಫ್ಟ್ವೇರ್ ಒಂದಷ್ಟು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಆಫೀಸ್ ಮತ್ತು ಸಬ್ ರಿಜಿಸ್ಟ್ರಾರ್ ಆಫೀಸುಗಳು ಮತ್ತು ನಮ್ಮ ADLR ಆಫೀಸ್ಗಳಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಇವತ್ತು ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳುವ ದಿಸೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.